ವಿಧಾನಸಭೆಯ ಸ್ಪೀಕರ್ ಆದಂತಹ ಬಹುಮಾನ್ಯ ಯುಟಿ ಖಾದರ್ ಸರ್ ಅವರೇ, ಈ ಜಮಾತಿನ ಘನವೆತ್ತ ಅಧ್ಯಕ್ಷರಾದಂತಹ ಇಬ್ರಾಹಿಂ ಕೋಡಿಜಾಲ್ ರವರೇ, ಹಾಗೂ ವಿಶಿಷ್ಟ ರಾಜಕೀಯ ಸಾಮಾಜಿಕ ವ್ಯಕ್ತಿಗಳೇ, ಸುದೀರ್ಘವಾಗಿ ಮಾತನಾಡುವುದಿಲ್ಲ. ಇಲ್ಲಿ ರವೀಂದ್ರ ಸರ್ ಅವರು ತುಂಬಾ ವಿಶಾಲವಾಗಿ ನಮಗೆ ವಿಷಯವನ್ನು ಮನದಟ್ಟು ಮಾಡಿಕೊಟ್ಟಿದ್ರು. ಇಂದು ಪ್ರಸ್ತುತ ಭಾರತದ ಸ್ಥಿತಿಗತಿಗಳ ಕುರಿತು ನಾವೆಲ್ಲ ಅವಲೋಕಿಸುವವರು, ನಾವು ನೋಡುತ್ತಾ ಇರುವವರು. ಒಂದು ಕಾಲದಲ್ಲಿ ವಿವೇಕಾನಂದರ ಭಾರತ ಇತ್ತು, ಈಗ ವಿವಾದಾನಂದರ ಕಾಲವಾಗಿ ಭಾರತ ಮಾರ್ಪಡ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲೂ, ತಿನ್ನುವ ಆಹಾರದಲ್ಲೂ, ಧರಿಸುವ ಬಟ್ಟೆಯಲ್ಲೂ, ಹೆಸರಿನಲ್ಲೂ ಪರಸ್ಪರ ವಿವಾದಗಳೇ ಕಾಣ್ತಾ ಇದೆ. ಸಮಾನತೆ ಹಾಗೂ ಸೌಹಾರ್ದತೆ ಈ ದೇಶದ ಎರಡು ಕಣ್ಣುಗಳಿದ್ದಂತೆ. ಅದು ಯಾವತ್ತಿಗೂ ಈ ದೇಶದಲ್ಲಿ ನೆಲೆಗೊಳ್ಳಬೇಕು. ಹೆಚ್ಚನ್ನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಪರಸ್ಪರ ಒಂದೇ ತಾಯ ಮಕ್ಕಳಂತೆ ನಾವೆಲ್ಲರೂ ಜೀವನ ನಡೆಸಬೇಕು. ಕಾಗೆ ಒಂದಗುಲ ಕಂಡಡೆ ಕರೆಯದೆ ತನ್ನ ಬಲಗವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ, ಜನ ಕಂಡಡೆ ಜನ ಹೆದರದೆ ಎಲ್ಲೆಲ್ಲೋ ಸಂದೇಹ. ಈ ಪ್ರಾಣಿ ಪಕ್ಷಿಗಳಿಂದ ಮನುಷ್ಯನು ಕಲಿಯುವಂತಹ, ಮಾರ್ಗದರ್ಶನವನ್ನು ಪಡೆಯುವಂತಹ ಹಲವಾರು ಪಾಠಗಳಿವೆ. ಒಂದು ಕಾಗೆ ಒಂದು ತುತ್ತು ಭಕ್ಷಣ ಸಿಕ್ಕಿದರೆ ಅದು ತನ್ನ ಸಹಚರನ್ನು ಕರೆದು ಹಂಚಿ ತಿನ್ನುವಂತಹ ಒಂದು ಪ್ರಕೃತಿಯಾಗಿದೆ ಪಕ್ಷಿಗಳಿಗೆ ಇರುವುದು. ಆದರೆ ಮಾನವನನ್ನು ಇಲ್ಲಿ ನಮಗೆ ಕವಿಗಳು ಹೇಳಿಕೊಡ್ತಾರೆ, ಜನ ಕಂಡರೆ ಹೆದರದೆ ಎಲ್ಲೆಲ್ಲೋ ಸಂದೇಹ. ಪರಸ್ಪರ ಕಂಡರೆ ಸಂದೇಹ ಪಡುವಂತಹ ಒಂದು ಪ್ರಸ್ತುತ ಭಾರತದಲ್ಲಿ ನಾವು ಇರುವಾಗ ನಾವು ಪರಸ್ಪರ ಸೌಹಾರ್ದತೆಗೆ ಹೆಚ್ಚು ಬೆಸುಗೆಯನ್ನು ನೀಡುವಂತಹ ಅವರಾಗಿರಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವುದು, ನೀನು ಪರಿಪೂರ್ಣ ಮುಅ್ಮಿನಾಗಬೇಕಾದರೆ, ವಿಶ್ವಾಸಿಯಾಗಬೇಕಾದರೆ, ವಲ್ಲದಿ ನಫ್ಸು ಮುಹಮ್ಮದಿನ್ ಬಿಯದಿಹಿ ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿ ಅಖೀಹಿ ಮಾ ಯುಹಿಬ್ಬು ಲಿ ನಫ್ಸಿಹಿ ಮಿನಲ್ ಖೈರ್. ನೀನು ಪರಿಪೂರ್ಣ ವಿಶ್ವಾಸಿಯಾಗಬೇಕಾದರೆ ನಿನ್ನ ಸ್ವಯಂ ಶರೀರಕ್ಕೆ ನೀನು ಇಷ್ಟಪಡುವ ಎಲ್ಲವನ್ನು ಪರರಿಗೂ ನೀನು ಇಷ್ಟಪಡುವವರೆಗೂ ನೀನು ಪರಿಪೂರ್ಣ ವಿಶ್ವಾಸಿಯಾಗಲಾರನೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಇಲ್ಲಿ ಜಾತಿ ಧರ್ಮಗಳನ್ನು ಮೆರೆತು ಈ ಸಂವಿಧಾನ ನೀಡಿದಂತಹ ಆ ಒಂದು ಪರಮ ಶ್ರೇಷ್ಠವಾದಂತಹ ಈ ದೇಶದ ಆ ದಿವ್ಯವಾದ ಸಂದೇಶವನ್ನು ನಾವೆಲ್ಲ ಮೈಗೂಡಿಸಿಕೊಂಡು ಈ ದೇಶದ ಶಾಂತಿಗೆ ಬೇಕಾಗಿ, ಸೌಹಾರ್ದತೆಗೆ ಬೇಕಾಗಿ ನಾವು ಪರಸ್ಪರ ಕೈ ಜೋಡಿಸಬೇಕು ಎಂದು ಮಾತ್ರ ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.